ನಡೆಯಲು ಸಾಧ್ಯವಾಗಿ ರಸ್ತೆ ಬದಿಯಲ್ಲಿ ಬಿದ್ದುಕೊಂಡಿದ್ದ ಅನಾಥ ವಯೋವೃದ್ಧೆಯ ದಯನೀಯ ಸ್ಥಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮುಲ್ಕಿಯ ಅನಾಥಾಲಯದ ಆಪತ್ತು ಬಾಂಧವ ಪಡುಬಿದ್ರಿ ಆಸಿಫ್ ಆಕೆಯನ್ನು ಇನ್ನ ಗ್ರಾಮ ಪಂಚಾಯತ್ ಸದಸ್ಯ ದೀಪಕ್ ಕೊಟ್ಯಾನ್ ನೆರವಿನೊಂದಿಗೆ ಚಿಕಿತ್ಸೆಗಾಗಿ ಮುಲ್ಕಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮೂಲತಃ ಕಾಸರಗೋಡಿನವರಾಗಿದ್ದು ಸಣ್ಣದರಲ್ಲೇ ಕುಟುಂಬದಿಂದ ಬೇರ್ಪಟ್ಟು ಮಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿಕೊಂಡು ಇನ್ನ ಗ್ರಾಮದ ಕಂಚರಕಟ್ಟೆ ಎಂಬಲ್ಲಿನ ಕಲ್ಲು ಕೊರೆಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದು ಆ ಬಳಿಕ ಸ್ಥಳೀಯ ಹೋಟೆಲೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಂದರ್ಭ ಬಿದ್ದು ಕಾಲಿನ ಮೂಳೆ ಮುರಿತವಾಗಿದ್ದು ಆ ಸಂದರ್ಭ ದೀಪಕ್ ಕೊಟ್ಯಾನ್ ಮುಂದಾಳತ್ವದಲ್ಲಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಯಿತಾದರೂ ಶಸ್ತ್ರಚಿಕಿತ್ಸೆ ಮಾಡಲು ವಯಸ್ಸು ಸಹಕರಿಸದ ಕಾರಣ ನಡೆಯಲಾಗದ ಸ್ಥಿತಿಯಲ್ಲಿ ಇದೀಗ ರಸ್ತೆ ಬದಿಯಲ್ಲಿ ಬಿದ್ದುಕೊಂಡಿದ್ದು ಈ ಬಗ್ಗೆ ಮಾನವೀಯ ನೆಲೆಯಲ್ಲಿ ಆಶ್ರಮದ ಮೊರೆ ಹೋದ ಕೊಟ್ಯಾನ್ ಆಸಿಫರಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿದ್ದಾರೆ. ಅವರು ಸ್ಥಳಕ್ಕಾಗಮಿಸಿ ಗ್ರಾಮ ಪಂಚಾಯತ್ನಿಂದ ಅನುಮತಿ ಪತ್ರವೊಂದನ್ನು ಪಡೆದು ತನ್ನ ಸಂಸ್ಥೆಯ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಅವರ ಚಿಕಿತ್ಸೆಯ ವೆಚ್ಚವನ್ನು ಸಂಘ ಸಂಸ್ಥೆಗಳ ಮೂಲಕ ಸೇರಿ ನೀಡುವ ಭರವಸೆಯನ್ನ ಇನ್ನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕುಶಾ ಇನ್ನ ಹಾಗೂ ಸದಸ್ಯ ದೀಪಕ್ ಕೊಟ್ಯಾನ್ ಇನ್ನ ವ್ಯಕ್ತಪಡಿಸಿದ್ದಾರೆ. ಪರಿಚಯದ ನನ್ನ ಸ್ನೇಹಿತ ಆದಂಥ ದೀಪಕ್ ಕೋಟ್ಯಾನ್ ಇನ್ನು ಅವರು ಕರೆ ಮಾಡಿ ಹೇಳಿದ್ರು, ಈಗೀಗ ಒಂದು ಅನಾಥ ಹೆಂಗಸು ಇಲ್ಲಿ ರಸ್ತೆ ಬದಿಯಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಬಂದು ನೋಡುವಾಗ ಅವರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ನಡೆಯಲು ಅಸಾಧ್ಯವಾಗಿ ಮೂಳೆಗೆ ಮುರಿದು ಟಾಯ್ಲೆಟ್ಗೆ ಹೋಗದ ಪರಿಸ್ಥಿತಿಯಲ್ಲಿದ್ದಾರೆ. ಅವರನ್ನೀಗ ಕರ್ಕೊಂಡು ಹೋಗಲಿಕ್ಕೆ ಇಲ್ಲಿಯ ಸ್ಥಳೀಯ ಇನ್ನು ಪಂಚಾಯತ್ನವರು ನನಗೆ ಲೆಟ್ರ್ ಕೊಡ್ತೇನೆ ಅಂತ ಹೇಳಿ ನಾನು ಇಲ್ಲಿಗೆ ಕರ್ಕೊಂಡ್ಬಂದಿದ್ದೇನೆ. ಈಗ ಅವರನ್ನು ತುರ್ತು ಚಿಕಿತ್ಸೆಗಾಗಿ ನಾನು ಈಗ ಅವರನ್ನು ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸುತ್ತಿದ್ದೇನೆ. ಮುಂದಿನ ಅವರ ಎಲ್ಲ ಆರೋಗ್ಯ ಸ್ಥಿತಿಯನ್ನು ನಮ್ಮ ಆಶ್ರಮದ ಪರವಾಗಿ ನೋಡ್ಕೊಳ್ತೇನಂತ. ಅವರು ಕೇರಳ ಕಾಸರಗೋಡಿನವರು ಅಂತ ಹೇಳ್ತಾ ಇದ್ರು. ಮೂಲತಃ ತುಂಬ ವರ್ಷಗಳ ಹಿಂದೆ ಇಲ್ಲಿ ಮಂಗಳೂರು ಹಾಗೂ ಉಡುಪಿ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು. ಸದ್ಯಕ್ಕೆ ಇಲ್ಲಿಯ ಒಂದು ಸ್ಥಳೀಯ ಕೋರೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅದು ಈಗ ಮುಚ್ಚಿದ ಕಾರಣ ಅವರಿಗೆ ಈಗ ಪರಿಸ್ಥಿತಿ ಹಾಳಾಗಿದೆ. ಅವರು ಬಿದ್ದೆಲ್ಲ ಗಾಯ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರನ್ನು ಯಾರು ನೋಡೋ ಪರಿಸ್ಥಿತಿ ಇಲ್ಲ. ಹಾಗೆ ಸದ್ರಿ ಅವರ ವಾರಿಸುದಾರರು ಯಾರು ಕಂಡು ಬರ್ತಾ ಇಲ್ಲ. ಸದ್ರಿ ಅವರ ಅನಾರೋಗ್ಯದಿಂದ ತುತ್ತಾಗಿ ಇವತ್ತು ಸೊಂಟದಲ್ಲಿ ಬಲ ಇಲ್ಲ. ಈ ಬಗ್ಗೆ ಸಾರ್ವಜನಿಕರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ದೀಪಕ್ ಕೋಟ್ಯಾನ್ರಿಗೆ ಮಾಹಿತಿ ತಿಳಿಸಿದಾಗ ಅವರು ಆಪತ್ ಬಾಂಧವ ಆಸಿಫ್ಪುರ ಅವರಿಗೆ ಕರೆ ಮಾಡಿ ತಕ್ಷಣ ಆಸಿಫ್ನವರು ಆಂಬ್ಯುಲೆನ್ಸ್ ಮುಖಾಂತರ ಬಂದು ಅಲ್ಲಿ ನಮ್ಮ ಯಾರು ಅನಾರೋಗ್ಯದಿಂದ ತುತ್ತಾಗಿದ್ದಾರೆ ಸಾರಮ್ಮನವರನ್ನು ಆಂಬ್ಯುಲೆನ್ಸ್ ತಂದು ಪಂಚಾಯತ್ ಎದುರುಗಡೆ ನಿಲ್ಲಿಸಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಈ ಬಗ್ಗೆ ಮಾಹಿತಿ ನೀಡಿದಾಗ ಇವರ ವಾರಿಸುದಾರರು ಯಾರೂ ಇಲ್ಲ ಎಂದು ಮಾಹಿತಿ ತಿಳಿಸುತ್ತಾರೆ. ಅದೇ ರೀತಿ ನಾವು ಪಂಚಾಯತಿಂದ ಈ ಬಗ್ಗೆ ಮಹಿಳಾ ಸಹಾಯವಾಣಿಗೆ ಕರೆ ಮಾಡಿದಾಗ ಅವರು ಮತ್ತೊಬ್ಬರ ನಂಬರ್ ಕೊಟ್ಟರು. ಮತ್ತು ಅವರಿಗೆ ನಾವು ಪೊಲೀಸ್ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಮಾಡಿದರೆ ಯಾರೂ ಕೂಡ ಸ್ಪಂದನ ನೀಡ್ತಾ ಇಲ್ಲ.